ನಡೆಯುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಡೆಯುತ್ತಿರುವಂತಹ ಈ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಬ್ಲಾಕಿನ ಅಧ್ಯಕ್ಷರಾದಂತಹ ಪ್ರಶಾಂತ್ ಕಾಜವರವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿ ಉಪಸ್ಥಿತಂತಹ ನಮ್ಮೆಲ್ಲರ ಹಿರಿಯ ನಾಯಕರು, ಡಿಸಿಸಿ ಮಾಜಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಇಬ್ರಾಹಿಂ ಕೋಡಿಜಲಾಕನವರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಕುರುನಾಡು ಶೇಖ್ ಜಿಲ್ಲಾ ಪಂಚಾಯತಿನ ಸದಸ್ಯರಾದ ಶ್ರೀಮತಿ ಮಮತಾ ಕನ್ನವರೇ, ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತಕದ ಅಧ್ಯಕ್ಷರಾಗಿರುವಂತಹ NS ಕರೀಂ ರವರೇ, ಕ್ಷೇತ್ರ ಯುವಕ ಅಧ್ಯಕ್ಷರಾಗಿರುವಂತಹ ರೌಫ್ ರವರೇ, ನಮ್ಮ ಆತ್ಮಮಿತ್ರರಾದಂತಹ ಅರುಣ್ ಬಂಗೇರವರೇ, ಅದೇ ವೇದಿಕೆ ಉಪಸ್ಥಿತವಂತಹ ನಮ್ಮ ಡಿಸಿಸಿ ಉಪಾಧ್ಯಕ್ಷರಾಗಿರುವಂತಹ ಲಯನ್ಸ್ನ ಮುಂದಿನ ಗವರ್ನರಾಗಿರುವಂತಹ ದೇವದಾಸ್ ಭಂಡಾರವರೇ, ಹಿರೇ ಉಮರ್ ಪಜೀರ್ ಅವರೇ, ಪದ್ಮನಾಭ್ ನರಿಂಗಾನ್ ಅವರೇ, ಅರುಣ್ ಡಿಸೋಜ್ ಅವರೇ, ಬಾಷಿತ್ ಅವರೇ, ಜನಾರ್ದನ್ ಅವರೇ, ಸಮೀರ್ ಅವರೇ, ರಮೇಶ್ ಶೆಟ್ಟೀರ್ ಅವರೇ, ದಿನೇಶ್ ಹೀರಾರ್ ಅವರೇ, ಹೈದರ್ ಖೈರಂಗದವರೇ, ನಾಸೀರ್ ಅವರೇ, ಜಲೀಲ್ ಅವರೇ, ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಮುಂದಿರುವ ಎಲ್ಲ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತರೇ, ಗ್ರಾಮ ಪಂಚಾಯತ್ನ ಸದಸ್ಯರೇ, ಸ್ಥಳೀಯ ಮಟ್ಟದ ನಮ್ಮೆಲ್ಲ ಮುಖಂಡರೇ, ಬೂತ್ ಮಟ್ಟದ ಅಧ್ಯಕ್ಷರೇ, ವಲಯ ಅಧ್ಯಕ್ಷರುಗಳೇ ಹಾಗೂ ಹಿತೈಷಿ ವರ್ಗದವರೇ, ತಾಲೂಕು ಪಂಚಾಯತ್ನ ಹಾಗೂ ಇನ್ನಿತರ ಎಲ್ಲ ನಮ್ಮ ಸ್ಥಳೀಯ ಸಂಸ್ಥೆ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳ ಅಧ್ಯಕ್ಷ ಪದಾಧಿಕಾರಿಗಳು ಮಿತ್ರರು, ಬಹಳಷ್ಟು ಸಂತೋಷವಾಗ್ತದೆ ಬಹುಶಃ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ಇವತ್ತು ಮಾತಾಡಲಿಕ್ಕೆ. ಯಾಕೆಂತ ಹೇಳಿದ್ರೆ ಮುಡಿಪು ಪ್ರದೇಶ ಯಾವಾಗಲೂ ಕೂಡ ನಮಗೆ ವಿಶೇಷವಾದಿ ಶಕ್ತಿ ಕೊಟ್ಟಂತ ಒಂದು ಪ್ರದೇಶ. ನಾನು ಹೆಮ್ಮೆಯಿಂದ ಅವಕಾಶ ನಾನು ಇವತ್ತು ಮಾತಾಡ್ತೀನಿ. ಕಳೆದ ವರ್ಷ 5 ವರ್ಷಗಳ ಹಿಂದೆ ಕೂಡ ಇದೇ ರೀತಿ ತಮ್ಮ ವಿಶೇಷವಾದ ಬೆಂಬಲ ಸಹಕಾರದ ಮೂಲಕ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಬಂದು ನಮ್ಮ ಪರವಾಗಿ ವಕಾಲತ್ತು ವಹಿಸಿದ ಸಂದರ್ಭದಲ್ಲಿ ನೀವೆಲ್ಲ ಸೇರಿ ನಮಗೆ ಅತ್ಯಧಿಕ ಬಹುಮತ ಕೊಡುವ ಮೂಲಕ ಈ ರಾಜ್ಯ ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ರಾಜ್ಯದ ಸಚಿವ ಸಂಪುಟ ಸದಸ್ಯ ಕೂತ್ಕೊಳ್ಳುವ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಖಾತೆಯನ್ನು ನಿಭಾಯಿಸುವಂತ ಅವಕಾಶ ಸಿಕ್ಕಿತ್ತು. ಈ ಎರಡೂ ಖಾತೆಯನ್ನು ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ಬದ್ಧತೆಯಿಂದ, ಅತ್ಯಂತ ಜಾಗೃತೆಯಿಂದ ನಿಭಾಯಿಸಿಕೊಂಡು ನನಗಾಗಲಿ ನನ್ನ ಕ್ಷೇತ್ರ ಜನರಿಗಾಗಲಿ ಕೆಟ್ಟ ಹೆಸರು ಬರೆದ ರೀತಿಯಲ್ಲಿ ನನ್ನ ಸರ್ಕಾರಕ್ಕೆ ಯಾವುದೇ ಮುಜುಗರ ಮಾಡದ ವಿಚಾರದಲ್ಲಿ ಯಾವುದೇ ಕೆಲಸ ಮಾಡದೆ ಇದನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ರಾಜ್ಯ ಮಟ್ಟದ ಪ್ರಶಸ್ತಿ ಅಲ್ಲ, ಕೇಂದ್ರದ ಪ್ರಶಸ್ತಿ ಕೂಡ ಇದು ಬಂದಿದೆ ಅಂತ ಹೇಳಿಕೆ ಹೆಚ್ಚಿಸುವಂತ ಕೆಲಸ ಮಾಡಿ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಅಧಿಕಾರಿಗೆ ಬಂದ ನಂತರ ಸಮಾಜದ ಎಲ್ಲ ವರ್ಗದಲ್ಲಿ ಕೂಡ ಸಮಾನತೆಯ, ಸೌಹಾರ್ದತೆ, ಏಕತೆ ಮತ್ತು ಸ್ವಾಭಿಮಾನದ ಕಾರ್ಯಕ್ರಮ ಕೊಟ್ಟಿದ್ದೇವೆ ಅನ್ನೋ ಒಬ್ಬ ಹೆಮ್ಮೆಯಿಂದ ಹೇಳಿಕೆಂದು ಅವಕಾಶ ನಮಗೆ ಇದೆ. ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಕರ್ನಾಟಕ ರಾಜ್ಯದ ಆರ್ಥಿಕ ಸಂಪತ್ತಿನಲ್ಲಿ, ನಮ್ಮ ರಾಜ್ಯದ ಆರ್ಥಿಕ ಸಂಪತ್ತಿನಲ್ಲಿ ಈ ರಾಜ್ಯದ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ, ಸಣ್ಣ ಸಣ್ಣ ಸಮುದಾಯದವರಿಗೆ ಹಕ್ಕಿರುವಂತ ಯಾವುದೇ ಕಾರ್ಯಕ್ರಮ ಕೊಟ್ಟಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಹೇಳಿಕೆ ಅವಕಾಶ ನಾನು ಇವತ್ತು ಮಾಡ್ತೇನೆ. ಅನ್ನಭಾಗ್ಯ ಯೋಜನೆ ಯಾಕಾಗಿ ನಾನು ಈ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ರೆ, ಬಹುಶಃ ನಾನು ನನ್ನ ಕಣ್ಣಾರೆ ನಾನು ನೋಡಿದ್ದೆ. ಯಾರಾದರೂ ಸಂಘ ಸಂಸ್ಥೆ ನಾವು 20 kg ಅಕ್ಕಿ ಕೊಡ್ತೇವೆ ಅಂತ ಹೇಳಿ ಏನಾದ್ರು ಮುಂದೆ ಬಂದಂತ ಸಂದರ್ಭದಲ್ಲಿ ನಮ್ಮ ತಾಯಂದಿರು, ನಮ್ಮ ಸಹೋದರಿಯರು ಬಹುಶಃ ಮುಂದೆ ನಿಂತು ಚೀಲ ಮತ್ತು ಬ್ಯಾಗ್ ಹಿಡಿದು ನನ್ನ ಕಣ್ಣಲ್ಲಿ ನೋಡಿದ ಹಲವಾರು ಕಾರ್ಯಕ್ರಮಗಳಿದೆ. ಆದ್ರೆ ಅದು ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ತಂದೆ, ನಮ್ಮ ತಂಗಿಯರು, ಸಹೋದರಿಯರು, ತಾಯಂದಿರು 20 kgಗಾಗಿ ಕ್ಯೂ ನಿಲ್ಲುವಂತ ಪರಿಸ್ಥಿತಿಯನ್ನು ತಪ್ಪಿಸಿ ನಿರ್ಮೂಲನೆ ಮಾಡಿದ್ರೆ ಸಿದ್ದರಾಮಯ್ಯ ಅನ್ನಭಾಗ್ಯ ಪ್ರೋಗ್ರಾಮ್ ಹೇಳಿಕೆಗೆ ಅವಕಾಶ ಮಾಡುವಂಥದ್ದು. ಇದು ಇವತ್ತು ಕ್ರಾಂತಿಕಾರಿ ಇವತ್ತು ಬದಲಾವಣೆ. ಬಹುಶಃ ಇವತ್ತು ಸರ್ಕಾರಿ ಶಾಲೆಗೆ ಎಲ್ಲ ಶಾಲಾ ಮಕ್ಕಳಿಗೆ 2 ಲೀಟರ್ ಒಂದು ವಾರಕ್ಕೆ 5 ಸಲ ಇವತ್ತು ಉಚಿತವಾಗಿ ಹಾಲು ಕೊಡುವಂತ ಕಾರ್ಯಕ್ರಮ. ಯಾಕೆ? ನಿಮ್ಮ ಮಕ್ಕಳು ಬೇರೆ ಅಲ್ಲ, ನಮ್ಮ ಮಕ್ಕಳು ಬೇರೆ ಅಲ್ಲ. ನಮ್ಮ ಮಕ್ಕಳಿಗೆ ಏನೆಲ್ಲ ಸವಲತ್ತು ಸಿಗ್ತದ ಈ ರಾಜ್ಯದ ಜನಸಾಮಾನ್ಯ ಮಕ್ಕಳು ಕೂಡ ಕೊಡುವಂತ ಅವಕಾಶ ಆಗ್ಬೇಕು. ಆ ಜನಸಾಮಾನ್ಯ ಬಡವರಿಗೆ ಅದು ತಗೊಳ್ಳಿಕ್ಕೆ ಶಕ್ತಿ ಇಲ್ಲದಿದ್ರೆ ನಾವು ದುಡ್ಡು ಕೊಟ್ಟು ಕರೆಸಿ ನಮ್ಮ ಶಾಲಾ ಟೀಚರ್ ಮುಖಾಂತರ ವಾರಕ್ಕೆ 5 ಸಲ ನಮ್ಮ ಮಕ್ಕಳು ಅಂತ ಎನಿಸಿಕೊಂಡು ಹಾಲು ಮತ್ತು ಮೊಟ್ಟೆ ಕೊಡುವುದಿದ್ರೆ ಅದು ರಾಜ್ಯದಲ್ಲೇ, ದೇಶದಲ್ಲೇ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲದೆ ಬೇರೆ ಯಾವುದು ಇಲ್ಲ ಅಂತ ಹೇಳಿಕ್ಕೆ ಯಾವುದಿಲ್ಲ. ಬಿಜೆಪಿಯವರಿಂದ ಆದಿಗಳು ನಡೆಸಿದ್ದು ಏನ್ ಕಾರ್ಯಕ್ರಮ ಮಾಡಿದ್ದಾರೆ? ಏನಾದ್ರು ಒಂದು ಕಾರ್ಯಕ್ರಮದಾಗಿದೆ? ಅವ್ರ ಕೇಳಿದ ಹೇಳ್ತಾರೆ, ನಾವು ಭಾಗ್ಯಲಕ್ಷ್ಮಿ ಕೊಟ್ಟಿದ್ದೇವೆ, ನಾವು ಸಾರಿ ಕೊಟ್ಟಿದ್ದೇವೆ, ನಾವು ಸೈಕಲ್ ಕೊಟ್ಟಿದ್ದೇವೆ ಅಂತೇಳಿ. ಏನೋ ಪುಣ್ಯಕ್ಕೆ ನಾವು ಸೋಲಿಸಿ ಮನೆಗೆ ಕಳಿಸಿದ ಪುಣ್ಯ. ಇಲ್ಲದಿದ್ದರೆ ನಿಮ್ಮ ಕೈಗೆಲ್ಲೊಂದು ತಟ್ಟೆ ಕೊಟ್ಟು ಹೇಳ್ತಿದ್ರು, ಖಾಲಿ ತಟ್ಟೆ ಕೊಟ್ಟಿದ್ರು ಭಿಕ್ಷೆ ಬೇಡಿ ಅಂತ ಹೇಳಿ ಬೇರೆ ಏನು ಕೊಡಿಂದ ಮಾಡ್ಲಿಕ್ಕೆ ಒಂದು ಆಗುವಂತ ವಿಚಾರ ಇಲ್ಲ.
ಅಧಿಕಾರದಲ್ಲಿದ್ದಾಗ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದು ಮತ್ತೆ ಇವತ್ತು ನಾನು ಈ ದೇಶದ ರಾಜ್ಯ ಸುಲ್ತಾನ್ ಅಂಬೇಡ್ಕರ್ ಟೀಕೆ ಮಾಡೋ ವಿಚಾರ ಇವತ್ತು ಮಾಡ್ತೇವೆ. ಈ ದೇಶದ ಗೌರವ ಏನಾದ್ರು ಇವತ್ತು ನೆಲೆ ನಿಲ್ಲಿದ್ರೆ ಅಂಬೇಡ್ಕರ್ ಸಂವಿಧಾನ ನಮಗೆ ನೆಲೆ ನಿಂತಿದೆ ಅಂತ ನಾವು ಹೇಳಿಕೆ ಅವಕಾಶ ಮಾಡ್ತಾನೆ. ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶದ ಕಾರ್ಮಿಕರು, ಈ ದೇಶದ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಮತ್ತು ಕಟ್ಟಕಡೆ ಜನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡೋಡ ಧೈರ್ಯ ಬಂದಿದ್ರೆ BR ಅಂಬೇಡ್ಕರ್ ಬರೆದಂತಹ ಸಂವಿಧಾನವನ್ನು ಕೈಯಲ್ಲಿ ಹಿಡಿದು ಓಡಾಡ್ತಾರೆ ಅಂತ ಹೇಳಿ ಬಹುಶಃ ಅವ್ರು ತಿಳ್ಕೊಳ್ಬೇಕು. ಇವತ್ತು ಬಹುಶಃ ನಮ್ಮ ಅನಂತ್ ಕುಮಾರ್ ಅವರಿಗೆ ಎದುರು ನಾವು ಹೇಳಿದಷ್ಟೇ, ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದು ಮತ್ತೆ ನಾನು ಮುಖ್ಯಮಂತ್ರಿ ಆಗ್ತಂತ ಹೇಳಿ ಏನಾದರೂ ಅವಕಾಶ ಮಾಡಿ ಕೊಟ್ಟಿದ್ರೆ ಅದು BR ಅಂಬೇಡ್ಕರ್ ಸಂವಿಧಾನ ನಿಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದೆ. ಅನಂತ್ ಕುಮಾರ್ ಹೆಗ್ಡೆ ಏನು ಇಷ್ಟೇ, ಬಹುಶಃ ಇವತ್ತು ಸಂವಿಧಾನದ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡಿಕೊಂಡು, ಅಂಬೇಡ್ಕರ್ ಬಗ್ಗೆ ನೀವು ಅತ್ಯಂತ ಕೆಟ್ಟದಾಗಿ ಮಾತಾಡಿಕೊಂಡು ಮತ್ತೆ ನೀವೆಲ್ಲ ಬೇರೆ ಬೇರೆ ಹೋಗುವಂತ ಅವಕಾಶ ನಮ್ಗೆ ಸಿಕ್ಕಿದ್ರೆ ಅದು ಈ ದೇಶದಲ್ಲಿ BR ಅಂಬೇಡ್ಕರ್ ಸಂವಿಧಾನ ನಿಮ್ಗೆ ಕೊಟ್ಟಂತ ಅವಕಾಶ. ವಿದೇಶದಲ್ಲಿ ಹೇಳಿದ್ದ ನಿಮ್ಮನ್ನು ಕರೆದು ನಿಮ್ಮ ನಾಳೆಗೆಲ್ದು ಕಟ್ಟು ಮಾಡಿ ನಿಮ್ಮ ಕಿಸೆಯಲ್ಲಿ ಕಳಿಸುವಂತ ಪರಿಸ್ಥಿತಿ ಇತ್ತು. ಎಲ್ಲಿಗೆ ನಿಮ್ಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಇರಲಿಲ್ಲ. ಬಹುಶಃ ನಮ್ಮ ಸಂವಿಧಾನದ ಇವತ್ತು ಸೌಂದರ್ಯ. ಕೇಂದ್ರ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬರುವ ಮುಂಚೆ ಏನ್ ಮಾಡಿ ಇವತ್ತು ನಮ್ಮ ಸರ್ಕಾರ ನಾವು ಯಾವ ವಾಚ್ ಕಟ್ಟಿದಂತ ಮುಖ್ಯಮಂತ್ರಿ ಇವತ್ತು ನೋಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ನೋಡಿದ್ದೇನೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗೆ ಹೋಗುವಂತ ಶಾಲಾ ಮಕ್ಕಳ ಕಾಲಲ್ಲಿ ಶೂ ಮತ್ತು ಸಾಕ್ಸ್ ಇದೆ ಅಂತ ಕೇಳಿತ್ತು. ನಮ್ಗೆ ಮುಖ್ಯಮಂತ್ರಿ ಸಿಕ್ಕಿದ ವರದಿ ಏನು, ಶೂ ಸಾಕ್ಸ್ ಬಿಟ್ಟು ಕಾಲಲ್ಲಿ ಚಪ್ಪಲಿ ಕೊಡಿಲ್ಲ ಅಂತ ಪರಿಸ್ಥಿತಿ ಇದೆ. ಬೇರೆ ಮಕ್ಕಳನ್ನು ಸರಿಯಾಗಿ ಅವ್ರಿಗೆ ಕಲಿಲಿಕ್ಕೆ ಆಗುದಿಲ್ಲ, ಅವ್ರಿಗೊಂದು ಖಿನ್ನತೆ ಆಗ್ತದೆ. ಮಾಹಿತಿ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹೇಳಿದ ಮಾತು ಯಾವುದಂತ ಹೇಳಿದ್ರೆ, ಎಷ್ಟೇ ಕೋಟಿ ಖರ್ಚಾದರೂ ಚಿಂತೆ ಇಲ್ಲ, ಮುಂದಿನ ವರ್ಷದಿಂದ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಸರ್ಕಾರಿ ಶಾಲೆಗುವಂತ ಪ್ರತಿಯೊಬ್ಬರ ಮಕ್ಕಳ ಕಾಲಲ್ಲಿ ಶೂ ಮತ್ತು ಸಾಕ್ಸ್ ಬರ್ಬೇಕಂತೇಳಿ ಶೂ ಭಾಗ್ಯ ಕೊಟ್ಟಿದ್ರೆ ಜನಸಾಮಾನ್ಯರ ಸ್ವಾಭಿಮಾನವನ್ನು ಕೊಟ್ಟಂತ ಕಾರ್ಯಕ್ರಮ ನಾವು ಹೇಳಿಕ್ಕಿಚ್ಚು. ಇದು ಸಾಮಾಜಿಕವಾದ ಬದ್ಧತೆ. ಅನ್ನಭಾಗ್ಯ ತಂದಂತ ಸಂದರ್ಭದಲ್ಲಿ ಪ್ರತಿಪಕ್ಷದ ಬಿಜೆಪಿ ಮುಖಂಡರು ಬಹಳ ಟೀಕೆ ಮಾಡಿ, ಅನ್ನಭಾಗ್ಯ ಕಣ್ಣಭಾಗ್ಯ ಹಾಗೆ ಹೀಗೆ ಬಹಳ ಆಲಸ್ಯಾಗಿದ್ದಾರೆ, ಜನ ಕೆಲಸಕ್ಕೆ ಹೋಗುದಿಲ್ಲ ಅಂತೇಳಿ ಬಹಳ ಆರಾಮಾಗಿದ್ದಾರೆ. ಸೋಮವಾರ ರಜೆ, ಆದಿತ್ಯವಾರ, ಶನಿವಾರ ರಜೆ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಅದು ಮಾತು ಹೇಳಿದ್ರು. ಹೌದು, ಇಷ್ಟು ವರ್ಷ ಅವರು ಬಹಳ ಕಷ್ಟಪಟ್ಟಿದ್ದಾರೆ, ಬಹಳ ಶ್ರಮ ಪಟ್ಟಿದ್ದಾರೆ. ನೀನು ಬಹಳ ಆರಾಮದಲ್ಲಿ ಕೂತ್ಕೊಂಡಿದ್ಯಾ, ಇನ್ನು ನೀನು ಸ್ವಲ್ಪ ಕೆಲಸ ಮಾಡು, ಅವರು ಆರಾಮದಲ್ಲಿ ಕೂತ್ಕೊಳ್ಳಿ ಅಂತೇಳಿ ನಾನು ಇವತ್ತು ಬಹುಶಃ ಅನ್ನಭಾಗ್ಯ ಜಾರಿಗೆ ತರುವಂಥ ವಿಚಾರ ಇವತ್ತು ಅವಕಾಶ ಮಾಡಿ ಅಧಿಕಾರ ಇದ್ದಾಗ ಒಂದೇ ಒಂದು ಕೆಲಸ ಮಾಡಿ ಈಗ ಟೀಕೆ ಮಾಡುವ ವಿಚಾರ ಆಗಿದೆ. ಬಹುಶಃ ಅದು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನಾದ್ರು ಒಂದು ಜನರಿಗೆ ಬೇಕಾಗುವಂತ ಕಾರ್ಯಕ್ರಮ ಆಗಿದೆ ಕೇಳಿಕ್ಕೆ ನಾನು ಇಚ್ಛಿದ್ದೆ. ಈ ದೇಶದ ಬಡವರ ಬಗ್ಗೆ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಚರ್ಚೆ ಇಲ್ಲ, ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ ಚರ್ಚೆ ಇಲ್ಲ, ಈ ದೇಶದ ಯುವಕರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ ಒಂದೇ ಒಂದು ಚರ್ಚೆ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಆಗುದಿಲ್ಲ. ಆಗ ಈ ದೇಶದ ಭವಿಷ್ಯ ಏನಂತ ನಾವು ಆಲೋಚನೆ ಮಾಡುವ ವಿಚಾರ ಇವತ್ತು ಆಗುವಂತ ವಿಚಾರ ಇವತ್ತು ಆಗ್ಬೇಕು. ಬಹುಶಃ ನಾನು ಕ್ಷೇತ್ರ ಉದ್ದಗಲಕ್ಕೂ ನೀವು ಈಗಾಗಲೇ ಮಾಡಿದಂಥ ಕೆಲಸ ಎಲ್ಲವೂ ಕೂಡ ನೀವು ಯಾವುದೇ ಕೆಲಸ ಹೇಳಿದ್ರೆ ಬಹುತೇಕ ಎಲ್ಲ ಕೆಲಸ ನಾವು ಮಾಡಿದಂಥ ಆತ್ಮವಿಶ್ವಾಸ ಇದೆ. ಯಾವ್ದನ್ನು ಬಾಕಿ ಇದೆ ನಾವು ಮುಂದಿನ ದಿನ ಮಾಡುವಂಥ ವಿಚಾರ ನಾವು ಇವತ್ತು ಮಾಡ್ತೇವೆ. ನನಗೆ ದೊಡ್ಡ ಕನಸು ಮಮತಾಗ ಬ್ಲಾಕಿನ ಅಧ್ಯಕ್ಷರ ಮಾತಾಡಿದ್ದಾರೆ. ನಮ್ಮ ಮುಂದಿನ ವರ್ಷ ದೊಡ್ಡ ಕನಸು ಯಾವುದಂತ ಹೇಳಿದ್ರೆ ಕ್ಷೇತ್ರದ ಉದ್ದಗಲೂ ಕೂಡ 24 ಗಂಟೆ ಕುಡಿಯುವ ನೀರು ಕೊಡುವಂಥ ಯೋಜನೆ, ಅದು ನಮ್ಮ ಪ್ರಮುಖವಾದ ಯೋಜನೆ. ಅದು ಹೇಗಾದರೂ ನಮ್ಮ ಪ್ರಯತ್ನ ಮಾಡೇ ಮಾಡ್ತೇವೆ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಾವು ಹೊರಗಿನ ಅಡ್ಡಾರ್ತನಗ ಡ್ಯಾಮ್ ಇಟ್ಟುಕೊಂಡು ನೀರು 174 ಕೋಟಿ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಬಹುಶಃ ಇವತ್ತು ಪ್ರತಿಪಕ್ಷ ಅಭ್ಯರ್ಥಿಗಳು ಉದ್ದೊಂದು ಭಾಷಣ ಮಾಡ್ತಾರೆ. ನಾನು ಅವರ ಭಾಷಣ ನೋಡಿ ಕೇಳಿದೆ, ಇದೇನು ಪಂಚಾಯತಿ ಓಟಿಗೆ ನಿಂತದಲ್ಲ MLA ಓಟಿಗೆ ನಿಂತದಂತ. ಅವರ ವಿಚಾರ ಏನು, ಇಲ್ಲಿ ಅಗ್ನಿಶಾಮಕದಲ್ಲ ಇಲ್ಲ, ಅಗ್ನಿಶಾಮಕ ಇಲ್ಲ, ಅಗ್ನಿಶಾಮಕ ಇಲ್ಲ, ಮತ್ತೆ ಇಲ್ಲಿ ಇದಿಲ್ಲ, ಏನು ಕ್ರೀಡಾಂಗಣ ಇಲ್ಲ, ಮತ್ತೆ ಕಾಲೇಜ್ ಇದಾಗಿಲ್ಲ. ನಾನು ಬಹುಶಃ ಬಿಜೆಪಿಯವರು ಎಲ್ಲರಿಗೂ ಹೇಳಿದಷ್ಟೇ, ನಿಮ್ಮಲ್ಲಿ ಸರ್ಕಾರ ಇತ್ತು, ನಿಮ್ಮಲ್ಲಿ ಮುಖ್ಯಮಂತ್ರಿಗಳಿದ್ದರು, ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರು ಇವತ್ತು MLA ಕ್ಯಾಂಡಿಡೇಟ್ ಆಗಿದ್ರ ಅವತ್ತೇ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಅವ್ರಿಗೊಂದು ಕಾಲೇಜ್ ಬಿಡಿ, ಒಂದು ಪ್ರೈಮರಿ ಸ್ಕೂಲ್ ಓಪನ್ ಮಾಡೋದು ಯೋಗ್ಯತೆ ಎಲ್ಲಿಯೂ ಕೂಡ ಇವತ್ತಾಗಲೇ ಹೇಳಿದ್ದೆ ನಾನು. ಇವತ್ತು ಬಹುಶಃ ಅಲ್ಲಿ ಉಳ್ಳಾಲಲ್ಲಿ ಮಾತಾಡಿದ್ರೆ ಕಾಲೇಜ್ ಇಲ್ಲ ಅಂತ ಅವ್ರಿಗೆ ನಾಚಿಕೆ ಆಗಬೇಕು. ಇವತ್ತು ಕುರ್ನಾಡ್ PU ಕಾಲೇಜನ್ನು ಡಿಗ್ರಿ ಕಾಲೇಜ್ ಮಾಡೋದಿದ್ರೆ ನಾವು ಬಹುಶಃ ನಿಮ್ಮೆಲ್ಲರ ಸಹಕಾರ ತಗೊಂಡು ನನ್ನ ಅಧಿಕಾರದಲ್ಲಿ ಆಯ್ತು ಅಂತ ಹೇಳಿ ಅವಕಾಶ ಮಾಡ್ತೇನೆ. ಅಗ್ನಿಶಾಮಕದಲ್ಲ ಇವತ್ತು ನಮ್ದು ತಾಲೂಕು ಅಲ್ಲ, ನಮ್ದು ಜಿಲ್ಲಾ ಕೇಂದ್ರವಲ್ಲ, ನಮಗೆ ಬಂಟ್ವಾಳ ತಾಲೂಕಿನಲ್ಲಿ ಅಗ್ನಿಶಾಮಕದಲ್ಲಿದೆ, ಮಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಅಗ್ನಿಶಾಮಕದಲ್ಲಿ ಕೊಡೋದಿಲ್ಲ. ಆದ್ರೆ ನಮ್ಮ ಕ್ಷೇತ್ರಕ್ಕೆ ಇವತ್ತು ಬರ್ಬೇಕಂತ ಹೇಳಿಕೊಂಡು KIDBಯಲ್ಲಿ ಇವತ್ತು ಅದಕ್ಕೆ ಜಾಗವನ್ನು ಸೀಮಿತಗೊಳಿಸಿ ಇನ್ಫೋಸಿಸ್ ಅದಕ್ಕೆ ಬಿಲ್ಡಿಂಗ್ ದುಡ್ಡು ಈಗಾಗಲೇ ರಿಲೀಸ್ ಮಾಡಿ ಬಹುಶಃ ನಾವು ಈಗಾಗಲೇ ಅದಕ್ಕೆ ಮಾನವ ಸಂಪನ್ಮೂಲಕ್ಕೆ ಈಗಾಗಲೇ ಬಹುಶಃ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ಗೆ ಫೈನಾನ್ಸಿಗೆ ಹೋಗಿದೆ. ಆದ ಕಾರಣ ಬೇಡಿಕೆ ಏನಿದೆ ಮುಂದಿನ ಅದನ್ನು ಪೂರೈಸ್ತೇವೆ ಅಂತ ನಾನು ಹೇಳಿಕ್ಕೆ ಅವಕಾಶ ನಾನು ಇವತ್ತು ಮಾಡ್ತೀನಿ.
ಇವತ್ತು ಬಹುಶಃ ಕ್ರೀಡಾಂಗಣ ಇಲ್ಲ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಹೇಳಿದಿಷ್ಟೇ, AC ಭಂಡಾರಿ ಅವರು 5 ಎಕರೆ ಒಂದು ಕ್ರೀಡಾಂಗಣವನ್ನು ಇವತ್ತು ಮಾಡಿದ್ರು, ಒಂದು ಅರ್ಧ ನಿರ್ಮಾಣ ಮಾಡಿಕೊಟ್ಟಿದ್ರು. ಏನೆಲ್ಲ ಬ್ರಹ್ಮುಟ್ಟಿಸಿ ಸುಳ್ಳು ಹೇಳಿ ಸುಳ್ಳು ಅಪಪ್ರಚಾರ ಮಾಡಿಕೊಂಡು ತಾವು ಈ ಕ್ಷೇತ್ರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರಿ. ನೀವೊಂದು ಕ್ರೀಡಾಂಗಣ ಮಾಡಿದು ಬಿಡಿ, ಒಂದು ಬಟ್ಟಿ ಮಣ್ಣಾಕುವಂತ ಯೋಗ್ಯತೆ ಕೂಡ ನಿಮ್ಮಲ್ಲಿ ಇರಲಿಲ್ಲ ಅಂತ ನಾನು ಹೇಳಿಕ್ಕೆ ಅವಕಾಶ ಮಾಡಿದೆ. ಬರೇ ಜನರನ್ನು ಮೋಸಗೊಳಿಸಿ ಸಮಾಜ ನಿರ್ಭಾಗ ಮಾಡಿ ಫೇಸ್ಬುಕ್ಕಲ್ಲಿ ಇವತ್ತು ಮತ್ತೆ ನಮ್ಮ ವಾಟ್ಸಪ್ನಲ್ಲಿ ನಿಮ್ಮ ಇದನ್ನು ಕಳಿಸಿ ಏನೋ ಮೆಸೇಜನ್ನು ಕಳಿಸಿ ವಿಭಾಗ ಮಾಡಿಕೊಂಡು ಏನಾದರೂ ನೀವು ವಿನ್ ಆಗುವಂತ ಆಲೋಚನೆ ಮಾಡಿದರೆ ಅದು ಈ ಜನ್ಮದಲ್ಲಿ ನಿಮಗೆ ಇವತ್ತು ಸಾಧ್ಯ ಇಲ್ಲ ಅಂತ ನಾನು ಹೇಳಿದ ಅವಕಾಶ ನಾನು ಇವತ್ತು ಮಾಡ್ತಾ ಇದ್ದೇನೆ. ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಓಟ್ ಇಲ್ಲ, ಓಟ್ ಇರೋದು ಮನೆಯಲ್ಲಿ, ಮನೆಗೆ ಹೋಗಿ ಫೇಸ್ಬುಕ್ ಅನ್ನೆಲ್ಲ ಬಿಡಿ, ಆದಾಗ ಆಗ ಮಾತೇನೆ ಹಾಕೋ ಹೊರತು ಇಲ್ಲಿ ಎಲ್ಲಿಯೂ ಕೊಡಿಸಿದಂಥ ವಿಚಾರ ಇವತ್ತು ಹಾಕೋನ್ನ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಬಹುಶಃ ನಾವು ಇವತ್ತು ಹೇಳಬೇಕಾಗ್ತದೆ, ಅವರು ಬಹುಶಃ ಇಲ್ಲಿ 5 ವರ್ಷ ಅಧಿಕಾರದಲ್ಲಿ 5 ವರ್ಷ ಅಧಿಕಾರ ಇದ್ದಾಗ ಏನಾದ್ರು ಒಂದು ಹೇಳಿದ ಕೆಲಸ ಇವತ್ತು ಆಗಿದೆಯಾ ಅಥವಾ ಒಂದು ನೆನಪಿಡುವ ಕೆಲಸ ಒಂದು ವಿಚಾರ ಆಗಿದೆ ನಾನು ಕೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಬಹುಶಃ ಅದೇ ಕ್ಷೇತ್ರದಲ್ಲಿ ನಮ್ಮ ಮಮತಾ ಗಟ್ಟಿ ಅವರು 3,500 ಲೀಡ್ನಲ್ಲಿ ಮತ್ತೆ ಗೆಲ್ಲುವಂತ ಅವಕಾಶ ಆಗಿದೆ. ಆದ ಕಾರಣ ಬಹುಶಃ ನಾವೆಲ್ಲರೂ ಒಗ್ಗಟ್ಟು ಪ್ರೀತಿ ವಿಶ್ವಾಸದಿಂದ ಅವ್ರನ್ನು ಜಾಸ್ತಿ ಇವತ್ತು ಟೀಕೆ ಮಾಡದೆ, ಅವರು ಎಷ್ಟೇ ಬೊಬ್ಬೆ ಹಾಕಲಿ, ಯಾಕೆ 12 ತನಕ ಮಾತ್ರ ಅವ್ರು ಬೊಬ್ಬೆ ಹಾಕ್ಲಿಕ್ಕೆ, ಮತ್ತೆಲ್ಲ ನಿಮ್ಗೆ ಚಾನ್ಸ್ ಸಿಗುದು ಬೊಬ್ಬೆ ಹಾಕ್ಲಿಕ್ಕೆ. ಆದಾಗ ನೀವು ಏನು ಟೆನ್ಷನ್ ಮಾಡ್ಲಿಕ್ಕೆ ಇವತ್ತು ಹೋಗುವಂತ ವಿಚಾರ ಇವತ್ತು ಬೇಡ. ನೀವು ಅತ್ಯಂತ ಸೌಮ್ಯತೆ ಪ್ರೀತಿ ವಿಶ್ವಾಸದಿಂದ ತಮ್ಮ ಕಾರ್ಯಕ್ರಮ ಪ್ರತಿಯೊಂದು ಮನೆಗೆ ಹೋಗಿ ನೀವೇ ಖುದ್ದು ಚುನಾವಣೆ ಇಂಥ ರೀತಿಯಲ್ಲಿ ನಾಡಿದ್ದು ನಮ್ಮ ಅರುಣ್ ಬಂಗ್ ಹೇಳ ಪೋಲಿಂಗ್ ಆಗೋ ತನಕ ಕೂಡ ಅದರ ಹಿಂದೆ ಬಿದ್ದುವಂತ ಕೆಲಸ ನೀವು ಮಾಡಬೇಕು. ನೀವು ಪೋಲಿಂಗ್ ನಂತರ ನಿಮ್ಮ ಕೆಲಸ ನಾವು ಹೋಗಲು ದುಡಿಯುವಂತ ಕೆಲಸ ನಾವು ಖಂಡಿತವಾಗಿ ಮಾಡೇ ಮಾಡ್ತೇವೆ ಹೇಳುವ ವಿಶ್ವಾಸ ನಾನು ಇವತ್ತು ಹೇಳಿಕ್ಕೆ ಇಚ್ಛಿಸುವಂತ ಅವಕಾಶ ನಾನು ಇವತ್ತು ಮಾಡ್ತೇನೆ. ಬಹುಶಃ ಇವತ್ತು ಜನತಾದಳದ ಬಗ್ಗೆ ನಾನು ಜಾಸ್ತಿ ಟೀಕೆ ಮಾಡ್ಲಿಕ್ಕೆ ಇವತ್ತು ಹೋಗುದಿಲ್ಲ, ಯಾಕಂದ್ರೆ ಹೇಳಿದವಾಗ ಸ್ಥಿರತೆ ಅಂತ ಬಹಳಷ್ಟು ಕಡಿಮೆ, ಯಾವ ಕಡೆ ಹೇಗೆ ಹೋಗ್ತಾ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಯಾವ ಒಂದು ಕಥೆ ಹೇಳುದಿದೆ. ಒಬ್ಬ ರಾಜನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಬಂದಂತೆ, ಅಲ್ಲ ಒಬ್ಬ ಬುದ್ಧಿವಂತ ಬಂದು ಹೇಳಿದಂತೆ, ನನ್ನಷ್ಟು ದೊಡ್ಡ ಬುದ್ಧಿವಂತ ಯಾರು ಕೂಡ ಇಲ್ಲ ಅಂತೇಳಿ. ರಾಜನಿಗೆ ಇನ್ಸಲ್ಟ್ ಆಗ್ತದೆ, ಅವನ ಬುದ್ಧಿವಂತನ ಕರೆದು ಹೇಳ್ತಾನಂತೆ, ಏನು ಮಾಡಿ ನನ್ನನ್ನು ಬಾಲ ಅವಮಾನ ಮಾಡ್ತಿದ್ದಾನೆ, ಏನು ಪರಿಸ್ಥಿತಿ, ಇವನಿಗೆ ಏನಂತ ಸೋಲಿಸ್ಬೇಕಂತೇಳಿ. ಈ ರಾಜನ ಬುದ್ಧಿವಂತ ಬಂದವನಿಗೆ ಹೇಳ್ತಾನಂತೆ, 3 ಪ್ರಶ್ನೆ ಕೇಳ್ತೇನೆ, ಅದರಲ್ಲಿ ಒಂದು ಪ್ರಶ್ನೆಗೆ ಮಾತ್ರ ಲಾಸ್ಟಿಗೆ ಅದು ಶ್ರಮಿಸು, ಅದು 3ನೇ ಪ್ರಶ್ನೆ ಕೇಳ್ತಾರೆ, ನಾವು ಎಷ್ಟು ಜನ ಇದ್ದೇವೆ ಅಂತೇಳಿ. ಇವನು ಹೇಳ್ತಾರೆ, ನಾವು 300 ಜನ ಇದ್ದೇವೆ, ಇದ್ರಲ್ಲಿ ಎಷ್ಟು ಜನ ಗಂಡಸರಿದ್ದಾರೆ, ಎಷ್ಟು ಜನ ಹೆಂಗಸರಿದ್ದಾರೆ. ಇವನು ಬಂದು ನೋಡಿ ಹೇಳ್ತಾನೆ, ನಾವು 150 ಗಂಡಸರಿದ್ದಾರೆ, 150 ಹೆಂಗಸರಿದ್ದಂತೆ. ಗಂಡಸರು ಒಂದು ಕಡೆ, ಹೆಂಗಸರು ಲೈನಪ್ ಆಯ್ತು, ಎಲ್ಲ ಕೌಂಟ್ ಮಾಡೋ ಕರೆಕ್ಟ್, ಗಂಡಸು 100ಕ್ಕೆ 150 ಕರೆಕ್ಟ್ ಬಂದು, ಈ ಕಡೆ ಎಲ್ಲ ಹೆಂಗಸರಲ್ಲಿ ಕೌಂಟ್ ಆಯಿತು, 150 ಒಂದು ಎಕ್ಸ್ಟ್ರಾ ಬರ್ತದೆ. ಏನು ತಪ್ಪಾಗಿದೆ ಅಂತೇಳಿ ಮತ್ತೆ ಗಂಡಸರು ಸರ್ ತನಿಖೆ ಮಾಡುವಾಗ ಮತ್ತೆ 150 ಕರೆಕ್ಟ್ ಬಂದು, ಹೆಂಗಸರು ಸರಿ ತಪ್ಪಾಗಿದೆ ಅಂತೇಳಿ ಮತ್ತೆ ಲೆಕ್ಕ ಮಾಡ್ತಾರೆ, 100 ತುಂದು ಬರ್ತದೆ, ಮತ್ತೊಂದು ಎಕ್ಸ್ಟ್ರಾ ಎಲ್ಲಿಂದ ಬರ್ತದೆ ಅಂತ ಹೇಳಿ ಒಂದು ದೊಡ್ಡ ಬಂದಂಥ ಬುದ್ಧಿವಂತ ಆಲೋಚನೆ ಮಾಡಿ ಪಕ್ಕದ ಬೆತ್ತ ಇತ್ತಂತೆ, ಒಂದು ಬೆತ್ತದ ಒಬ್ಬ ಕ್ಯೂವಲ್ಲಿ ಸಾರಿ ಹೊಡಿತಾರಂತೆ. ರಾಜ ಕೇಳ್ತಾನೆ, ತಲೆ ಕೆಟ್ಟಿದೆ ಮಾರ, ಬಡವಣಿಗೆಯಾಗಿ ಈ ರೀತಿ ಹೊಡಿತಂತೆ. ಈ ಬಂದ ಬುದ್ಧಿವಂತ ಹೇಳ್ತಾನಂತೆ, ಇವನು ಗಂಡಸು ಅಲ್ಲ, ಇವನು ಹೆಂಗಸು ಅಲ್ಲ, ಒಮ್ಮೆ ಆ ಗಂಡಸರು ಲೆಕ್ಕ ಮಾಡೋ ಗಂಡಸರ ಸೈಡ್ ಹೋಗ್ತಾನೆ, ಹೆಂಗನ್ ಲೆಕ್ಕ ಮಾಡೋ ಹೆಂಗಸರ ಸೈಡ್ ಹೋಗ್ತಾನೆ, ನಮ್ಮ ದಿಕ್ಕು ತಪ್ಪಿಸ್ತಾನೆ. ಆದರೆ ಜನರಲ್ಲಿ ಯಾವ ಕಡೆ ಹೋಗ್ತದೆ ಯಾರಿಗೆ ಕೂಡ ಹೇಳೋದು ನಿಮ್ಮ ದಿಕ್ಕಂತ ಕೆಲಸ ಮಾಡ್ತಾರೆ. ಆ ಕೆಲಸ ಯಾರ ಕಡೆ ಅವಕಾಶ ಮಾಡುವಂಥ ವಿಚಾರ ಆಗಲೇ ನಾವೆಲ್ಲ ಬದ್ಧತೆ, ಏಕತೆ, ಪ್ರೀತಿ, ವಿಶ್ವಾಸದ ಮೂಲಕ ಹೋಗುವಂಥ ವಿಚಾರ ಇವತ್ತು ಆಗ್ಬೇಕನ್ನೋದ್ಕೊಂಡು ನಾನು ಕಳಕಳಿ ಹೇಳಿಕೆ ನಡೆಸಿ, ನಾಡಿದ್ದಿನ 12 ತಾರೀಕು ಸಂಜೆ ತನಕ ನೀವು 100ಕ್ಕೆ 100 ನಿಮ್ಮ ಕ್ಷೇತ್ರದಲ್ಲಿ ಪೋಲಿಂಗ್ ಮಾಡುವಂಥ ಅವಕಾಶವನ್ನು ತಾವೆಲ್ಲ ಇವತ್ತು ಪಡ್ಕೊಳ್ಳುವಂಥ ವಿಚಾರ ಇವತ್ತು ಆಗ್ಬೇಕಂದ್ರೂ ಕೂಡ ನಾನು ಹೇಳಲಿಕ್ಕೆ ಇಚ್ಛಿಸುವಂಥ ಅವಕಾಶ ನಾನು ಇವತ್ತು ಮಾತಾಡಬೇಕು. ಇವತ್ತು ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವರು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ತಾವು ನನ್ನ ಮನೆಗೆ ಬಹಳಷ್ಟು ಜನ ಬಂದಿದ್ದೀರಿ. ನಾನು ಯಾರ ಹತ್ರ ಕೂಡ ನಿನ್ನ ಜಾತಿ ಯಾವುದು, ನಿನ್ನ ಧರ್ಮ ಯಾವುದು, ನಿನ್ನ ಪಕ್ಷ ಯಾವುದು, ನೀನು ಓಟ್ ಹಾಕಿದ್ಯಾ ಓಟ್ ಹಾಕಿದೆ ನಾನು ಇಷ್ಟವರೆಗೆ ಕೇಳಿಲ್ಲ. ಏನೋ ಕೇಳಿದ್ರೆ ನನ್ನ ದುಃಖ ಏನಿದೆ, ನಿನ್ನ ಕಷ್ಟ ಏನಿದೆ, ನಿಮ್ಮ ಕೆಲಸ ಏನಿದೆ, ಕೆಲಸ ಆಗ್ತದೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಮತ್ತು ನೀವು ನನ್ನ ಮನೆಗೆ ಬಂದಾಗ ನೋಡಿದ್ದೀರಿ, ಶ್ರೀಮಂತರಿಗೆ ಬೇರೆ ಆಫೀಸು, ದೇವಸ್ಥಾನ ಬೇರೆ ಆಫೀಸ್ ಇಲ್ಲ, ಎಲ್ಲ ಒಂದೇ ಹಾಲಲ್ಲಿ ಕೂತ್ಕೊಂಡು ಎಷ್ಟು ದೊಡ್ಡ ಶ್ರೀಮಂತರು ಬಂದ್ರಲ್ಲೇ, ಎಷ್ಟು ದೊಡ್ಡ ಸಣ್ಣವರು ಬಂದು ಒಂದೇ ರೀತಿ ಸಮಾನತೆಯ ರಾಜಕೀಯದ ಧರ್ಮವನ್ನು ಇವತ್ತು ನಾವು ಮೇಲ್ಕೊಂಡು ಬಂದಂಥ ವಿಚಾರ ಇವತ್ತು ಆಗಿದೆ. ಆದಾಗ ನಾವು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇವತ್ತು ಎಲ್ಲ ಆ ಜಾತಿ ಮತ ವರ್ಗದವರ ಪ್ರೀತಿ ವಿಶ್ವಾಸದ ಮೂಲಕ ಕಾಂಗ್ರೆಸ್ ತತ್ವದ ಆದರ್ಶ ಅಡಿಯಲ್ಲಿ ನಾವು ನೀವೆಲ್ಲ ಇವತ್ತು ಕೆಲಸ ಮಾಡುವಂತ ಇವತ್ತು ಸಂದರ್ಭ ಇದು ಆಗುವಂಥದ್ದು. ಅದಕ್ಕೆ ನೀವು ಬಹಳಷ್ಟು ಜಾಗೃತಿ ಇರಬೇಕು. ಯಾಕೆಂತ ಹೇಳಿದ್ರೆ ಪ್ರತಿಪಕ್ಷದವರಿಗೆ ಬೇರೆನಿಲ್ಲ. ನನಗೊಬ್ಬ ಯುವಕ ಹೇಳಿದ, ನಮ್ಮನ್ನು ಕರೆದು ಹೇಳಿದ್ರು, ನೀವು ID ಕಾರ್ಡ್ ಕೊಡಿ. ನಾನು ಹೇಳಿದೆ, ಬೇಕಾದಷ್ಟು ID ಕಾರ್ಡ್ ಕೊಡು, ನಿನಗೆ ಏನು ಕೊಡ್ತಾರೆ ತೆಕ್ಕೋ, ನಾಳೆ ಓಟ್ ಮಾತ್ರ ನೀನು ಐಡೆಂಟಿ ಕಾರ್ಡ್, ರೇಷನ್ ಕಾರ್ಡ್ ತಗೊಂಡು ಓಟ್ ಹಾಕಿ ಮಾರ, 2 ಇಲ್ಲದಂಥ ಪರಿಸ್ಥಿತಿ. ಮತ್ತೆ ಪಾವತಿ ಕರ್ಕೊಂಡು ಹೋಗಿ ನಿನ್ನ ಅಜ್ಮೀರ್ ಕಳಿಸ್ತೇವೆ, ನಿನ್ನ ನಿಜಾಮುದ್ದೀನ್ ಕಳಿಸ್ತೇನೆ, ಇನ್ನೊಂದು ಕಡೆ ಕೇಳಿ ನೀವು ಬೇಕಾದ್ರೂ ಮಾಡಿ, ಎಷ್ಟೇ ಸುಳ್ಳು ಹೇಳಿ, ಏನು ಬೇಕಾದ್ರೂ ಮಾಡಿ, 100 ಓಟು ಕಾಂಗ್ರೆಸ್ ಕಡೆ. ಈ ರೀತಿಯ ಬಹುಶಃ ಇವತ್ತು ಶಕುನಿ, ನಾವೆಲ್ಲ ಚಾಣಕ್ಯ ತಂತ್ರ ಆದರೆ ಈ ಒಂದು ಶಕುನಿ ತಂತ್ರದ ಮೂಲಕ
ಅವರ ಪ್ರಯತ್ನ ಇವತ್ತು ಆಗುವಂಥ ವಿಚಾರ ಇವತ್ತು ಆಗ್ತದೆ ಹೇಳಿ ಅದರ ಬಗ್ಗೆ ಬಹಳಷ್ಟು ಜಾಗೃತೆಯಿಂದ ಇದ್ದು ಇನ್ನೂ ಕೂಡ ಮಾತಾಡಲಿಕ್ಕೆ ಬಹಳಷ್ಟು ಇದೆ. ಇದು ಸ್ವಲ್ಪ ಮಾತ್ರ ಇವತ್ತು ಡೋಸ್ ಕೊಟ್ಟಿದ್ದೇವೆ. ನಾಳೆ 12 ದಿನ ಚುನಾವಣೆ ನಂತರ ಯಾವಾಗ ನಿಮ್ಮ ವಿಶೇಷವಾದ ಕಾರ್ಯಕ್ರಮ ನಡೆದಿದೆ ಅವತ್ತೆಲ್ಲ ಕೂಡ ಬಹಳಷ್ಟು ಮಾತಾಡೋದ ಅವಕಾಶ ನಾವು ಪಡ್ಕೊಳ್ಳುವಂತ ನಾನು ಹೇಳಿಕೊಳ್ತಾ ನಿಮ್ಮೆಲ್ಲರ ದುವಾ ಆಶೀರ್ವಾದ ಸಹಕಾರ ಮತ್ತು ಬೇಡಿಕೊಂಡು ಕಳಕಳಿಯಿಂದ ನಾನು ನಿಮ್ಮ ಹತ್ರ ಬೇಡಿಕೊಂಡು ನಾಡಿನ ತನಕ ನೀವೇ ಚುನಾವಣೆಗೆ ನಿಂತ ರೀತಿಯಲ್ಲಿ ನೀವೆಲ್ಲರೂ ಕೂಡ ಆದಷ್ಟು ಪ್ರಾಮಾಣಿಕ ಮತ್ತು ಬದ್ಧತೆ ಈಗ ತಾವು ಕೆಲಸ ಮಾಡ್ತಿದ್ದೀರಿ. ನಾನು ಮೊನ್ನೆ 12 ಮಧ್ಯಾಹ್ನ ಊರು ಬಿಸಿಲಿನಲ್ಲಿ ಪಾಪ ನಾನು ಬಹಳಷ್ಟು ಯುವಕರು ನೋಡಿದ್ದೇನೆ. ನಾನು ಯಾವಾಗಲೂ ನಿಮ್ಮ ಋಣ ಖಂಡಿತವಾಗಿ ನಮ್ಮ ಮೇಲೆ ಇದೆ. ಅದು ನಾವು ಶಾಶ್ವತವಾಗಿ ನೆನಪಿಟ್ಟು ನೇತನ ನಾನು ಮಾಡ್ತೇನೆ ಹೇಳಿಕೊಳ್ತಾ ನಾಡಿನ ತನಕ ನೀವು ಹಗಲು ದುಡಿಬೇಕು. ಯಾವುದೇ ಗಲಾಟೆಗೆ ಏನು ಮಾತಾಡಿಕೊಂಡು ಹೋಗಬೇಡಿ. ಏನು ಬೇಕಾದ್ರೆ ಹೇಳಿ. ಕಮ್ಯುನಿಸ್ಟ್ನವ್ರ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಪಕ್ಕದಲ್ಲಿ ಕೇರಳದವರು ಇವತ್ತು ಅಲ್ಲಿದ್ದಾರೆ. ಅಲ್ಲೇ ಮಕ್ಕಳು ಅವರ ತಂದೆ ತಾನು ಬಿಟ್ಟು ಕಲೀಲಿಕ್ಕೆ ಬೇರೆ ಬೇರೆ ಕಾಲೇಜಿಗೆ ಹೋಗೋದಿದ್ದರೆ ಇವರು ತಂದಂಥ ಕಾನೂನು ಮತ್ತು ವ್ಯವಸ್ಥೆಯಿಂದ ಆದಂಥ ಪರಿಸ್ಥಿತಿ ಅಂತ ನಾನು ಹೇಳಿ ಅವಕಾಶ ನಾನು ಇವತ್ತು ಮಾಡುವಂಥದ್ದು. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಕೇಳಿಕೊಂಡು ನನ್ನ ಮಾತು ಮುಗಿಸ್ನೇ ಸಮಯ ಆಗಿದೆ ಅಂತ ಹೇಳಿಕೊಳ್ತು ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿರುವಂತಹ ನಮ್ಮ ನೆಚ್ಚಿನ ಅಭ್ಯರ್ಥಿ ಸನ್ಮಾನ ಯುಟಿ ಖಾದರ್ ಅವರ ಪರವಾಗಿ ನಡೆದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ, ಮತದಾರ ಬಂಧುಗಳಿಗೆ ನಾವು ಈ ಸಂದರ್ಭದಲ್ಲಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಪ್ರಶಾಂತ್ ಕಾಜಾವ ಹಾಗೂ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರವಾಗಿ ಎಲ್ಲರ ಪರವಾಗಿ ನಾವು ಧನ್ಯವಾದಗಳು. ಅದೇ ರೀತಿ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರಿಗೂ ಸ್ಥಳಾವಕಾಶ ಕೊಟ್ಟಂತ ರಮೇಶ್